ಕೋವಿಡ್ ಲಾಕ್ಡೌನ್ನಿಂದ ಖಾಸಗಿ ಬಸ್ ಉದ್ಯಮ ಸಂಕಷ್ಟದಲ್ಲಿದೆ. ಸರ್ಕಾರ ಡೀಸೆಲ್ ದರ ಏರಿಕೆ ಅನುಸಾರ ದರ ಪರಿಷ್ಕರಿಸಿ ಒಂದಷ್ಟು ತೆರಿಗೆ ವಿನಾಯಿತಿಗಳನ್ನು ಮಾಡಿದರೆ ಖಾಸಗಿ ಬಸ್ಸುಗಳು ಸುಗಮ ಸಂಚಾರ ಮಾಡಲು ಅನುಕೂಲವಾಗುವುದು ಎಂದು ಉಡುಪಿ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಆಗ್ರಹಿಸಿದ್ದಾರೆ. ಕಳೆದ ವರ್ಷ ಕೆಎಸ್ಆರ್ಟಿಸಿ ದರ ಕಡಿತ ಹಾಗೂ ವಿದ್ಯಾರ್ಥಿಗಳಿಗೆ ವಿನಾಯಿತಿ ಮಾಡಿರುವ ಕಾರಣಗಳನ್ನು ನೀಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಸುಮಾರು 2,400 ಕೋಟಿ ಅನುದಾನ ಮಾಡಿತ್ತು. ಕಳೆದ 106 ವರ್ಷಗಳಿಂದ ಖಾಸಗಿ ಬಸ್ಗಳ ದರ ಕಡಿತ ಹಾಗೂ ವಿದ್ಯಾರ್ಥಿಗಳಿಗೆ ವಿನಾಯಿತಿಗಳನ್ನು ನೀಡುತ್ತಾ ಬಂದಿದೆ. ಇವರೆಗೂ ವಿನಾಯಿತಿ ಹಣವನ್ನ ನಾವು ಸರ್ಕಾರದಿಂದ ಕೇಳಲಿಲ್ಲ. ಖಾಸಗಿ ಬಸ್ ಒಕ್ಕೂಟಕ್ಕೆ ಸಾರಿಗೆ ಸಚಿವರ ಜೊತೆ ಚರ್ಚಿಸಲು ಅವಕಾಶ ಲಭಿಸಿದ್ದು, ಮುಂದಿನ ವಾರ ಸಾರಿಗೆ ಸಚಿವರಿಗೆ ನಮ್ಮ ಸಂಕಷ್ಟಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ಸುರೇಶ್ ಕುಯಿಲಾಡಿ ತಿಳಿಸಿದರು. ಕೆಎಸ್ಆರ್ಟಿಸಿಗೆ ನೀವು ಕಳೆದ 1 ವರ್ಷದಲ್ಲಿ 2,400 ಕೋಟಿ ರೂಪಾಯಿನ ಅನುದಾನ ಕೊಟ್ಟಿದ್ದೀರಿ. ಕೆಎಸ್ಆರ್ಟಿಸಿಗೆ ಅನುದಾನ ಯಾವ ರೀತಿ ಯಾಕೆ ಕೊಟ್ಟದ್ದು ಅಂತ ಹೇಳಿದ್ರೆ, ಕೆಎಸ್ಆರ್ಟಿಸಿ ಇರೋದನ್ನು ಕ್ಲೈಮ್ ಮಾಡಿದ್ದು ನಾವು ನಿತ್ಯ ಪ್ರಯಾಣಿಕರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕೊಟ್ಟಿರುವ ಕನ್ಸೆಷನ್ ಅನ್ನು ರಿಯಂಬರ್ಸ್ ಮಾಡಿ ಅಂತೇಳಿ ನಾವು ಕಲೆಕ್ಟ್ ಮಾಡಿದ್ದಾರೆ. ನಾವು ಕಳೆದ 106 ವರ್ಷದಲ್ಲಿ ಖಾಸಗಿ ಬಸ್ಸಿನ ಇತಿಹಾಸ 106 ವರ್ಷ ಇದೆ. 106 ವರ್ಷದಿಂದ ನಾವು ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತೆ ನಿತ್ಯ ಪ್ರಯಾಣಿಕರಿಗೆ ನಾವು ಕನ್ಸೆಷನ್ ಕೊಟ್ಟಿದ್ದೇವೆ. ನಾವು ಈವರೆಗೆ ಕೆಎಸ್ಆರ್ಟಿಸಿ ಏನು ಕ್ಲೈಮ್ ಮಾಡಿದೆ ಆ ದುಡ್ಡನ್ನು ಸರ್ಕಾರಕ್ಕೆ ನಾವು ಮಾಡಿಲ್ಲ. ನಮ್ಮದು ಸರ್ಕಾರದ ನಿವೇದನೆ, ಈ ಸಂಕಷ್ಟದ ಕಾಲದಲ್ಲಿ ನಮಗೆ ನೀವು ಅನುದಾನ ಕೊಡೋದು ಬೇಡ, ನಮಗೆ 6 ತಿಂಗಳಿಗೆ 2 ಕ್ವಾರ್ಟರ್ಗೆ ತೆರಿಗೆ ವಿನಾಯಿತಿ ಕೊಡಿ ಅಂತ ನಾವು ಕೇಳಿದ್ದೇವೆ. ಇಲ್ಲದ್ರೆ ಈ ಬಾರಿ ಬಸ್ಸು ಸಂಚಾರಕ್ಕೆ ಕಷ್ಟ. ಯಾಕಂದರೆ ಒಂದು ಸೈಡಲ್ಲಿ 94 ರೂಪಾಯಿ ಡೀಸೆಲ್ ಇದೆ, ನಮಗೆ 64 ರೂಪಾಯಿ ಇರುವಾಗ ನೀವು ಪರಿಷ್ಕಾರ ಮಾಡಿದ್ದೀವಿ. ಇವತ್ತು 30 ರೂಪಾಯಿ ಜಾಸ್ತಿ ಆಗಿದೆ per ಲೀಟರ್. ಒಂದು ಬಸ್ಸಿಗೆ 80ರಿಂದ 100 ಲೀಟರ್ವರೆಗೆ ಡೀಸೆಲ್ ಹೋಗುತ್ತೆ. ಹೆಚ್ಚು ಕಮ್ಮಿ 2,500 3,000 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ. ಎರಡನೇದು ನಮಗೆ ಟ್ಯಾಕ್ಸ್ ವಿನಾಯಿತಿ ಕೊಡಿ, 2 ಕ್ವಾರ್ಟರ್ ಟ್ಯಾಕ್ಸ್ ವಿನಾಯಿತಿ ಕೊಡಿ. ನಾವು ಈ ಕಳೆದ ಕೆಲವು ಬಸ್ಗಳು 1 ವರ್ಷದಿಂದ ಹೊರಟಿಲ್ಲ. ಶ್ರೀಜಿತ್ V4 ನ್ಯೂಸ್, ಉಡುಪಿ.